ಉದ್ಘಾಟನೆ ಆದಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಾರ್ಯಕ್ರಮದಲ್ಲಿ ಮತ್ತು ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಶಾಸಕ ವೇದವ್ಯಾಸ ಕಾಮತ್ಯನ್ನು ಇಲ್ಲಿನ ಪಾಳೆಗಾರರ ಅಂತ ಕೇಳಿದ್ದಾರೆ. ಅವರು ಕೇಳಿದ ವಿಚಾರಕ್ಕೆ ನನ್ನದೇನು ಉತ್ತರ ಇಲ್ಲ. ಆದರೆ ಅದರ ಬದಲಿಗೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಪಾಳೆಗಾರ ಅಲ್ಲ, ಕಾವಲುಗಾರ ಈ ಕ್ಷೇತ್ರದ್ದು. ಹಾಗಾಗಿ ಜನರು ನನಗೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳೋದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ನನ್ನದೊಂದು ನೇರವಾದಂಥ ಅವರೊಂದು ಉಸ್ತುವಾರಿ ಸಚಿವರು ಮಾತ್ರವಲ್ಲದೆ ಒಂದು ಆರೋಗ್ಯ ಸಚಿವರಾಗಿ ಉದ್ಘಾಟನೆಗೊಂಡಂಥ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅದರಲ್ಲಿ ಲೋಪದೋಷಗಳು ಮಾಡಿದ್ರೂ ಕೂಡ ಅಧಿಕಾರಿಗಳು ಮಾಡಿದ್ದು ಇನ್ಯಾರು ಮಾಡಿದ್ದು ಅಂತ ಹೇಳುವಂಥದ್ದು ತನಿಖೆಯನ್ನು ಮಾಡುವುದು ಬಿಟ್ಟು ಆ ಲೋಪದೋಷಗಳ ಬಗ್ಗೆ ತನಿಖೆಯನ್ನು ಮತ್ತು ಇನ್ನಿತರವೆಲ್ಲ ಮಾಡೋದನ್ನು ಬಿಟ್ಟು ಅಲ್ಲಿ ಬಂದಂಥ ಬಡವರು ಆರೋಗ್ಯದ ಚಿಕಿತ್ಸೆಗಾಗಿ ಮಾತ್ರೆಗಳನ್ನು ಪಡ್ಕೊಳ್ಳಿಕ್ಕೆ ಬಂದಂಥ ಬಡವರಿಗೆ ಹೊರದಬ್ಬಿ ಬೀಗ ಹಾಕಿದರು. ಹೊರದಬ್ಬಿ ಬೀಗ ಹಾಕಿದ್ದು ಮಾತ್ರವಲ್ಲ, ದಿನನಿತ್ಯ ಬೆಳಿಗ್ಗೆ ಆದಾಗ ಪಾಪ ಬಡವರು ಅಲ್ಲಿ ಮಾತ್ರೆ ಇನ್ನಿತರವನ್ನು ಆರೋಗ್ಯದ ಸಮಸ್ಯೆಗಾಗಿ ಬರುವಂಥವರಿಗೆ ಬಳಲು ಹಾಗೆ ಮಾಡಿ ಒಂದು ಆರೋಗ್ಯ ಸಚಿವರು ಉದ್ಘಾಟನೆ ಮಾಡಬೇಕಾದಂಥ ಆರೋಗ್ಯ ಕೇಂದ್ರವನ್ನು ಮುಚ್ಚಿ ದಾಖಲೆಯನ್ನು ಮೆರೆದಿದ್ದಾರೆ. ಹಾಗಾಗಿ ಇದು ಒಂದು ಆರೋಗ್ಯ ಸಚಿವರಿಗೆ ಮತ್ತು ಈ ಉಸ್ತುವಾರಿ ಸಚಿವರಿಗೆ ಒಂದು ಶೋಭೆ ತರುವಂಥದ್ದಲ್ಲ ಅಂತ ಹೇಳೋದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಒಂದು ಸ್ಪಷ್ಟವಾದ ಚಿತ್ರಣಗಳು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್ಕಾರದ ಯಾವುದೇ ಯೋಜನೆಗಳಿಗೆ ಉದ್ಘಾಟನೆಯ ರೂಪುರೇಷೆ ಸಿದ್ಧಪಡಿಸುವಂಥ ಕಾರ್ಯ ಯಾವುದೇ ಶಾಸಕನದಲ್ಲ. ಸರ್ಕಾರಿ ಅಧಿಕಾರಿಗಳು ಅವರ ಮಟ್ಟಿನಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳು, ಅಧಿಕಾರಿಗಳು ಸಚಿವರಿಗೆ ಮಾಹಿತಿಯನ್ನು ಕೊಡಬೇಕಾದದ್ದು, ಇದು ಉದ್ಘಾಟನೆ ಆಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಅದು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂಥ ಸ್ಥಳ ಅಂತ ಹೇಳುವಂಥದ್ದು. ನನಗೆ ಕೂಡ ಒಂದು ಆಮಂತ್ರಣ ಪತ್ರಿಕೆ ಬಂದು ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ. ಹಾಗಾಗಿ ಆ ಆಮಂತ್ರಣ ಪತ್ರಿಕೆ ಅಧಿಕೃತವೋ ಅನಧಿಕೃತವೋ ಅಂತ ಹೇಳುವಂಥದ್ದು ಇನ್ನೂ ದಿನಗಳಲ್ಲಿ ಜಿಲ್ಲಾಡಳಿತದಲ್ಲಿ, ಕಾಂಗ್ರೆಸ್ನ ಆಡಳಿತದಲ್ಲಿ ಇನ್ನು ಶಾಸಕನಾಗಿ ನನಗೆ ಬರುವಂಥ ಪ್ರತಿಯೊಂದು ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಅಧಿಕೃತವೋ ಅನಧಿಕೃತವೋ ಅಂತ ನೋಡುವಂಥ ಒಂದು ಹೊಸತಾದ ಇತಿಹಾಸವನ್ನು ಇವತ್ತು ಈ ಕಾಂಗ್ರೆಸ್ ಆಡಳಿತದಲ್ಲಿ ನಾವಿವತ್ತು ಕಾಣ್ತಾ ಇದ್ದೇವೆ. ಯಾವುದೇ ಕಾರ್ಯಕ್ರಮಗಳ ಆಮಂತ್ರಣ ಪತ್ರಿಕೆಯನ್ನು ಮುದ್ರಣ ಮಾಡುವುದರಿಂದ ಹಿಡಿದು ಅದನ್ನು ಕೊಡುವಂಥದ್ದು ಅಧಿಕಾರಿಗಳು. ಅದರಲ್ಲಿ ಪ್ರೋಟೋಕಾಲ್ ಸಿಸ್ಟಮ್ ಪ್ರಕಾರ ನನಗೆ ಬಂದ ಆಮಂತ್ರಣ ಪತ್ರಿಕೆಯಲ್ಲಿ UT ಖಾದರ್ ಸ್ಪೀಕರ್ ಅವರ ಹೆಸರಿದೆ ಮೊದಲು, ಎರಡನೇದು ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಅವರ ಹೆಸರಿದೆ ಉದ್ಘಾಟನೆ, ಮೂರನೇದು ಪಶುಸಂಗೋಪನಾ ಮಂತ್ರಿ ವೆಂಕಟೇಶ್ ಅವರ ಹೆಸರಿದೆ, ಹಾಗೆ ಕೊನೆಯದಾಗಿ ಅಧ್ಯಕ್ಷತೆ ವೇದವ್ಯಾಸ ಕಾಮತ್ ಅಂತ ಹೆಸರಿದೆ. ಅದರ ನಂತರ ಎಲ್ಲ ಶಾಸಕರುಗಳು, ಮೇಯರ್, ಹೀಗೆ ಎಲ್ಲರ ಹೆಸರಿದೆ. ಹಾಗಾದರೆ ಇವರದೇ ಆಡಳಿತ ಇದೆ. ಯಾರು ಅದನ್ನು ಮಾಡಿಕೊಟ್ರು? ಮಾನ್ಯ MLC ಅವರಾದಂಥ ಕಿಶೋರ್ ಕುಮಾರಿಗೂ ಕೂಡ ಆಮಂತ್ರಣ ಪತ್ರಿಕೆ ಬಂದಿದೆ. ಇವತ್ತು ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ನಾವು ಆ ಕಾರ್ಯಕ್ರಮಕ್ಕೆ ಹೋದಾಗ ಅದು ಅನಧಿಕೃತ ಅಂದರೆ ನಿಮಗೆ ಪುರ್ಸೋತಿಲ್ಲ ಅಥವಾ ನೀವು ಬರಲ್ಲ ಅಂತ ಹೇಳುವಂಥದ್ದು ನಿಮಗೆ ಮೊದಲೇ ಗೊತ್ತಿದ್ದು ನೀವು ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ಅಂಥೇಳಿ ಆದರೆ ನೀವು ಜನರ ಕಷ್ಟಗಳಿಗೆ ಸ್ಪಂದಿಸುವಂಥ ಸರ್ಕಾರ ಮತ್ತು ಸಚಿವರ. ನಾನಿವತ್ತು ಒಂದು ಮಾತನ್ನು ಕೇಳ್ತೇನೆ. ಸಹಜವಾಗಿ ಮೇಯರ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಉನ್ನತ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟು ಒಂದು 15-20 ದಿವಸದ ಮುಂಚಿತವಾಗಿಯೇ ಮಾಹಿತಿಗಳನ್ನು ಕೊಟ್ಟು ಆಮಂತ್ರಣ ಪತ್ರಿಕೆ ಎಲ್ಲ ಸಿದ್ಧಪಡಿಸಿ ಎಲ್ಲ ಮಾಡಿಸಿ ಅಂತ ಹೇಳುವಂಥದ್ದು ಹೇಳಿದ್ದಾರೆ. ಅವರು ಮೇಯರ್ ಅವರು ಕೊಟ್ಟಂಥ ಹೇಳಿದಂಥ ಈ ವಿಚಾರಗಳ ಬಗ್ಗೆ ಜಿಲ್ಲಾಡಳಿತ ಏನು ಕ್ರಮ ವಹಿಸಿಕೊಂಡಿದೆ? ಇವತ್ತು ನಾನು ಹೇಳ್ತೇನೆ, ಏನೋ ಆಮಂತ್ರಣ ಪತ್ರಿಕೆ ಮತ್ತು ಅಲ್ಲಿ ದಿನೇಶ್ ಗುಂಡೂರಾವ್ ಅವರು ಮುಖ್ಯಮಂತ್ರಿಗಳ ಫೋಟೋ ಸಮೇತ ಫ್ಲೆಕ್ಸ್ ಇನ್ನಿತರ ಹಾಕಿದೆ.
ಏನು ವೇದವ್ಯಾಸ ಕಾಮತ್ ಅವರ ಹಣದಿಂದ ಫ್ಲೆಕ್ಸ್ ಹಾಕಿದ್ರೆ ಅವ್ರದ್ದೆಲ್ಲ, ಅಥವಾ ಮೇಯರ್ ಅವ್ರಿಗೆ ಯಾರು ಹಾಕಿದ್ದು ಮತ್ತದು? ಇಲಾಖೆಯ ಕಡೆಯಿಂದ ಸ್ಪಂದನೆ ಕೊಡುವಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಕೊನೆಗಳಿಗೆಯಲ್ಲಿ ಮಂತ್ರಿ ಏನೋ ಹೇಳ್ತಾರೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಈ ರೀತಿಯೆಲ್ಲ ಗೊಂದಲ ಮಾಡಿಕೊಂಡು ಪುನರ್ ಉದ್ಘಾಟನೆ ಮಾಡ್ತೀರಿ ಅಂತೇಳಿ ಆದರೆ ಇದು ಕರ್ನಾಟಕದ ಮಂಗಳೂರಿನ ಕರಾವಳಿಯ ತುಳುನಾಡಿನಲ್ಲಿ ಪ್ರಪ್ರಥಮವಾಗಿ ಇದೊಂದು ಇತಿಹಾಸ, ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ಸೇರಿಸುವಂಥ ಕೆಲಸ ಕಾರ್ಯಗಳು 2 ಸಲ ಉದ್ಘಾಟನೆ ಮಾಡಿ ದಾಖಲೆಯನ್ನು ದಿನೇಶ್ ಗುಂಡೂರಾವ್ ಅವರು ಮಾಡಿದ್ದಾರೆ. ಮತ್ತು ಪರಿಶಿಷ್ಟ ಸಮುದಾಯದ ಗೌರವಾನ್ವಿತ ಮೇಯರ್ ಜಿಲ್ಲಾಡಳಿತ ಮತ್ತು ಪಾಲಿಕೆ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಹಲವು ದಿನಗಳ ಆದ ನಂತರ ಅದರ ತಯಾರಿ ನಡೆದುಕೊಂಡು ಅದನ್ನು ಪರಿಶಿಷ್ಟ ಜಾತಿಯ ಒಂದು ಯುವ ಮೇಯರ್ ಅವರು ಉದ್ಘಾಟನೆ ಮಾಡಿದ್ದು ಕಾಂಗ್ರೆಸ್ನವರಿಗೆ ಸಹಿಸಲು ಸಾಧ್ಯವಿಲ್ಲ ಅಂತೇಳಿ ಕಾಣ್ತದೆ. ಹಾಗಾಗಿ ಇದೊಂದು ಪರಿಶಿಷ್ಟ ಜಾತಿಯವರಿಗೆ ಕೂಡ ಮಾಡಿದಂಥ ಅನ್ಯಾಯ, ಆ ಸಮುದಾಯಕ್ಕೆ ಅಪಮಾನ ಮಾಡಿದ್ದಾರೆ ಅಂತ ಹೇಳುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕ್ಷೇತ್ರದ ಶಾಸಕನಾಗಿ ನಾನು ಮತ್ತು ಈ ಹಿಂದೆ ಮೇಯರ್ ಅವರು ಆಗಿದ್ದವರು ಪ್ರೇಮಾನಂದ ಶೆಟ್ಟಿಯವರು ಈ ಯೋಜನೆ ಶುರುವಾಗದಿಂದ ಹಿಡಿದು ಮುಗಿಯುವ ತನಕ ಇದರ ಬಗ್ಗೆ ಬಹಳಷ್ಟು ಶ್ರಮವನ್ನು ವಹಿಸ್ಕೊಂಡಿದ್ದೇವೆ. ಈ ಯೋಜನೆಯ ಬಗ್ಗೆ ಅನುಷ್ಠಾನ ಮಾಡಬೇಕು ಅಂತೇಳಿ ಸ್ಮಾರ್ಟ್ ಸಿಟಿಯ ಮೀಟಿಂಗ್ನಲ್ಲಿ ಅನುಷ್ಠಾನ ಆಗುವುದಿಲ್ಲ ಅಂತ ಹೇಳುವಾಗ UD ಸೆಕ್ರೆಟರಿಯಿಂದ ಹಿಡಿದು ಜಿಲ್ಲಾಧಿಕಾರಿಗಳು ರಾಜೇಂದ್ರರವರು ಇರುವಾಗ, ಸ್ಮಾರ್ಟ್ ಸಿಟಿಯ MD ಮಿಶ್ರಾ ಅವರು IAS ಅಧಿಕಾರಿಗಳಿರುವಾಗ ಅವರನ್ನು ಅಲ್ಲಿ ಕರ್ಕೊಂಡು ಬಂದು ಈ ಯೋಜನೆಗಳ ಅನುಷ್ಠಾನ ಮಾಡಲಿಕ್ಕೆ ವಿಶೇಷವಾದ ಪ್ರಯತ್ನವನ್ನು ಮಾಡಿಕೊಂಡಿದ್ದೇವೆ. ಮೇಯರ್ ಪ್ರೇಮಾನಂದ ಶೆಟ್ಟರವರ ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟರ ವಿಶೇಷವಾದಂಥ ಪ್ರಯತ್ನ ಕೂಡ ಇದೆ. ಮತ್ತು ಅಂದಿನ ಸಂಸದ ನಳಿನ್ ಕುಮಾರ್ ಕಟೀಲ್ರು ಕೂಡ UD ಸೆಕ್ರೆಟರಿಗೆ ಮತ್ತು ಮಂತ್ರಿಗಳಿಗೂ ಕೂಡ ವಿಶೇಷವಾಗಿ ಇದನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತೇಳಿ ಪ್ರೇಮಾನಂದ ಶೆಟ್ಟರು ಮತ್ತು ನನ್ನ ಎದುರುಗಡೆ ಫೋನ್ ಮಾಡಿ ಕರೆ ಮಾಡಿ ಹೇಳಿದ್ದು ಕೂಡ ಇದೆ. ಹಾಗಾಗಿ ಇವತ್ತು ಉದ್ಘಾಟನೆ ಮಾಡುವಂಥ ಗಡಿಬಿಡಿಯ ಸಂದರ್ಭ ಅವರಿಗೆ ಅಂದು ಕಾಮಗಾರಿಗಳನ್ನು ಅನುಷ್ಠಾನ ಮಾಡುವಂಥದ್ದು, ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿ ಮುಂದುವರಿಸ್ಕೊಂಡು ಉದ್ಘಾಟನೆಗೆ ತರುವಂಥ ಸಂದರ್ಭ ತನಕ ಇವರಿಗೆ ನೆನಪೇ ಇರಲಿಲ್ಲ ಅಲ್ಲಿ ಒಂದು ಕಾಮಗಾರಿ ಆಗ್ತಾ ಇದೆ ಅಂತ. ಉದ್ಘಾಟನೆ ಮಾಡುವಾಗ ಎಲ್ಲೋ ಒಂದು ಕಡೆ ನಾವು ಉದ್ಘಾಟನೆ ಮಾಡ್ತೇವೆ ಅಂತೇಳು. ಅದರಲ್ಲಿ ಕೂಡ ನನಗೆ ಈ ರೀತಿಯ ಘಟನೆಗಳು ಯಾಕೆ ಮಾಡ್ತಾ ಇದ್ದಾರೆ ಅಂತ ಇವತ್ತು ಇನ್ನೊಂದು ಮಾತು ಹೇಳಬೇಕು ನಿಮಗೆ. ಈ ರೀತಿಯ ಘಟನೆಗಳು ಯಾಕೆ ಮಾಡ್ತಾರೆ ಅಂತ ಹೇಳಿದರೆ, ಉದ್ಘಾಟನೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯ ಗೊಂದಲಗಳನ್ನು ಮಾಡಿಕೊಂಡ್ರೆ ನಾಳೆ ವೇದವ್ಯಾಸ ಕಾಮತ್ರು, ಹರೀಶ್ ಪೂಂಜಾ, ರಾಜೇಶ್ ನಾಯ್ಕರು ಬರೋದಿಲ್ಲ. ಇಲ್ಲದಿದ್ದರೆ ಯಾವ ಒಂದು ನೈತಿಕತೆ ಇದೆ ನಮ್ಮೊಟ್ಟಿಗೆ ಕೂತ್ಕೊಂಡವರು ಮಾಡಲಿಕ್ಕೆ? ಆ ಒಂದು ಕಾಮಗಾರಿಗಳ ಅನುಷ್ಠಾನ ಆಗುವಂಥ ದಿನ ತನಕ ₹1 ಅವರ ತ್ಯಾಗ ಇಲ್ಲ. ತ್ಯಾಗ ಮಾಡದೆ ನಾವು ಮಾಡಿದ್ದೇವೆ ಅಂತೇಳಿ ಹೇಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಇರಬಾರ್ದಲ್ಲಿ. ಅದಕ್ಕಾಗಿ ನಾವು ಇರಬಾರ್ದು ಅಂತ ಹೇಳೋ ಕಾರಣ ಈ ರೀತಿ ಗೊಂದಲ ಮಾಡಿದಾಗ ನಾವು ಬರಲ್ಲ. ಅದಕ್ಕಾಗಿ ಅವರು ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಜನಪ್ರತಿನಿಧಿಗಳು ಭಾರತೀಯ ಜನತಾ ಪಾರ್ಟಿಯ ಆಡಳಿತದ ಮಾಡಿದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರುಗಳು ಮತ್ತು ಜನಪ್ರತಿನಿಧಿಗಳು ಬರಬಾರ್ದು ಅಂತ ಹೇಳೋದ್ರ ರೀತಿಯ ಹುನ್ನಾರ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳೋದು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇವತ್ತು ಆ ಆಮಂತ್ರಣ ಪತ್ರಿಕೆಯಲ್ಲಿ ದಿನೇಶ್ ಗುಂಡೂರಾವ್, ಸ್ಪೀಕರ್ UT ಖಾದರ್, MLC ಮಂಜುನಾಥ್ ಭಂಡಾರಿ, ಐವನ್ ಡಿಸೋಜ ಅವರ ಹೆಸರಿತ್ತು ನನಗೆ ಬಂದಂಥದ್ರಲ್ಲಿ. ವೇದವ್ಯಾಸ ಕಾಮತ್ರೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರೆಲ್ಲ ಹೆಸರು ಆಗ್ತಿರ್ಲಿಲ್ಲ. ನಾನು ಮಾಡ್ಕೊಳ್ತಿದ್ದೆ. ಬಟ್ ನನಗೂ ಕೂಡ ನಿಯಮಗಳು ಗೊತ್ತಿದೆ, ನನಗೂ ಸಿಸ್ಟಮ್ ಗೊತ್ತಿದೆ, ಎಲ್ಲವೂ ಗೊತ್ತಿದೆ. ಇನ್ವಿಟೇಷನ್ ಮಾಡೋದು ಕೂಡ ನಾನಲ್ಲ. ಇನ್ವಿಟೇಷನ್ ಮೇಯರ್ ಅವರು ಅಥವಾ ಕಾರ್ಪೊರೇಷನ್ ಅಧಿಕಾರಿಗಳು ಅವರ ಮನೆಯ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಪ್ರಿಂಟಿಂಗ್ ಮಾಡಿದ್ದಲ್ಲ. ಯಾರು ಮಾಡಿದ್ದು? ಮತ್ತೆ ಹುಡುಕ್ಲಿ, ನಿಮ್ಮ ಆಡಳಿತ ಇದೆ, ನಿಮ್ಮ ಇಲಾಖೆ ಇದೆ, ಹುಡ್ಕೊಳ್ಳಿ ಯಾರು ಮಾಡಿದ್ದು, ಹುಡುಕೊಂಡು ಮಾತಾಡಿ. ಆಯಿತು, ನನಗೆ ಗೊತ್ತು ಬಂದಂಥ ವಿಚಾರಗಳು ಏನು ಅಂತ ಹೇಳಿದರೆ, ಮುಂಚಿತವಾಗಿ ಇದು ಆಗ್ತದೇ ಇರುವಾಗ ಇದು ಮಾಡಬಾರ್ದು, ನನಗೆ ಬರಲಿಕ್ಕೆ ಪುರ್ಸೊತ್ತಿಲ್ಲ ಅಂತ ಅವರು ಅಧಿಕಾರಿಗಳ ಹತ್ರ ಹೇಳಿದಾರಂತೆ. ನೀವು ಅಧಿಕಾರಿಗಳ ಹತ್ರ ಹೇಳಿದ್ರಿ, ಆದರೆ ನನಗೆ ಆಮಂತ್ರಣ ಪತ್ರಿಕೆ ಬಂದಿದೆ, ನಿಮ್ಮ ಇಲಾಖೆ ಕಡೆ ಒಂದು ನಿಮ್ಮ PA ಆದರೂ ನನಗೊಂದು ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ, ಯಾಕೆ ಹೇಳಿಲ್ಲ? ಆ ರೀತಿ ಮಂತ್ರಿಗಳು ಫೋನ್ ಮಾಡಿ ಹೇಳಬೇಕಾಗೇನು ಅಧಿಕೃತವಾದ ದಾಖಲೆಗಳಿಲ್ಲ, ಅದಕ್ಕೆ ಶಿಷ್ಟಾಚಾರ ಇಲ್ಲ. ಆದರೆ ಈ ಗೊಂದಲ ಆಗ್ತಾ ಇದೆ, ಶಾಸಕರೇ ನಾನು ಇರುವುದಿಲ್ಲ, ಅದಕ್ಕಾಗಿ ಉದ್ಘಾಟನೆ ಮಾಡಬೇಡಿ, ನಾಡ್ದು ಮಾಡುವ ಅಂತೇಳಿ ಒಂದು ಹೇಳಬೇಕಿತ್ತಲ್ಲ. ನನಗೆ ಗೊತ್ತಿಲ್ಲ. ನಾನು ಆಮಂತ್ರಣ ಪತ್ರಿಕೆ ನನಗೆ ಬಂದಿದೆ, ನಾನು ಹೋಗಿದ್ದೇನೆ, ಉದ್ಘಾಟನೆ ಮಾಡಿದ್ದೇನೆ. ನಾನು ಇವತ್ತು ಈಗ ಇನ್ನೊಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇತ್ತೀಚೆಗೆ ಶಕ್ತಿನಗರದಲ್ಲಿ PU ಕಾಲೇಜ್ ಒಂದು ಉದ್ಘಾಟನೆ ಮಾಡಿದ್ದೇನೆ ನಾನು. ನಮ್ಮ ಅವಧಿಯಲ್ಲೇ ಬಂದಂಥ ಹಣ
ನಮ್ಮ ಅವಧಿಯಲ್ಲೇ ನಾವು ಶಿಲಾನ್ಯಾಸ ಮಾಡಿದ್ದು, ಈಗ ಉದ್ಘಾಟನೆ ಮಾಡಿದೆ. ಅದರಲ್ಲಿ ಕೂಡ ಸ್ಪೀಕರ್ ಯು ಟಿ ಖಾದರ್, ದಿನೇಶ್ ಗುಂಡೂರಾವ್, ಜಿಲ್ಲಾ ಮಂತ್ರಿ ಮಧು ಬಂಗಾರಪ್ಪ, ನನ್ನ ಹೆಸರಿದೆ. ಇವರು ಐವನ್ ಡಿಸೋಜ, ಮಂಜುನಾಥ್ ಭಂಡಾರಿಯವರು, ಇವರು ಯಾರು ಬಂದಿಲ್ಲ. 1 ಗಂಟೆ ಕಾದೆವು, ಯಾರು ಬಂದಿಲ್ಲ. ಮತ್ತು ನಾನು ಯಾರು ಬರೋದಿಲ್ಲ ಅಂತೇಳಿ ಗೊತ್ತಾಯಿತು, ಅಧಿಕಾರಿಗಳು ಹೇಳಿದರು. ನಾನು ರಿಬ್ಬನ್ ಕಟ್ ಮಾಡಿದೆ. ಹೋಗಿ ಈಗ ಪುನರಪಿ ಉದ್ಘಾಟನೆ ಮಾಡಿ, ಅದು ಹೋಗಿ ಮಾಡಿ, ಪುನರಪಿ ಉದ್ಘಾಟನೆ ಮಾಡಿ. ಅದು ನಿಮ್ಮ ಯೋಗ್ಯತೆ ಇಂಥದ್ದೇ. ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು ಸಮೇತ ತುಂಬ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅವ್ರಿಗೆ ಹೋಗ್ಲಿಕ್ಕಾಗಲ್ಲ, ಕೊನೆಯ ಗಡಿಗಳಿಗೆ ಗಡಿಬಿಡಿ ಆಗುತ್ತೆ. ಇನ್ನಿತರ ಇದ್ದವರು ಉದ್ಘಾಟನೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ನಾನು ಮುಖ್ಯಮಂತ್ರಿಗಳು ಬಂದಿಲ್ಲ ಅಂತೇಳಿ ಅವರು ಪುನರಪಿ ಆಗಸ್ಟ್ 15 ಅಥವಾ ಗಣರಾಜ್ಯೋತ್ಸವ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಎಲ್ಲ ಮಂತ್ರಿಗಳಿಗೆ ಹೋಗ್ಲಿಕ್ಕಾಗದೇ ಇರುವಾಗ ಸಂದರ್ಭದಲ್ಲಿ ಈ ರೀತಿ ಮಾಡ್ಕೊಳ್ತಾರ? ನಾನು ಹೇಳೋದಿಷ್ಟೇ, ಸರಿಯಪ್ಪ, ಮೇಯರ್ ಅವರು ಅಥವಾ ಅಲ್ಲಿ ಅಧಿಕಾರಿಗಳು ಏನೋ ತಪ್ಪಿನಿಂದ ಉದ್ಘಾಟನೆ ಆಗಿ ಹೋಗಿರ್ಬೋದು. ನೀವು ಪುನರಪಿ ಹೋಗಿ ಉದ್ಘಾಟನೆ ಮಾಡಿಕೊಳ್ಳಿ, ನನ್ನ ಅಭ್ಯಂತರ ಇಲ್ಲ. ಆ ಆರೋಗ್ಯ ಕೇಂದ್ರಕ್ಕೆ ಬೀಗ ಹಾಕಿ ಬಡವರಿಗೆ ಹೊರದಬ್ಬಿದ್ರಲ್ಲ, ಅವರ ಕಣ್ಣೀರಿನ ಶಾಪ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಇವರಿಗೆಲ್ಲರಿಗೂ ತಡ್ತದೆ. ಇದು ನನ್ನ ಮಾತು. ಯಾಕೆ ಉದ್ಘಾಟನೆ ನೀವು ಇನ್ನೊಂದು ಕಾರ್ಯಕ್ರಮ ಮಾಡ್ಕೊಳ್ಬೇಕಿತ್ತು, ಅದು ಓಪನ್ ಆಗೇ ಇರಲಿ. ವಾಪಸ್ 4 ದಿವಸ ಬಂದ್ ಮಾಡಿ ವಾಪಸ್ ಓಪನ್ ಮಾಡೋದಕ್ಕೆ ಇರಲಿ. ಹಾಗಾಗಿ ಇವತ್ತು ಉಸ್ತುವಾರಿ ಸಚಿವರು ಇದನ್ನೆಲ್ಲವನ್ನು ಹೇಳುವಂಥದ್ದು, ಅದರ ಬಗ್ಗೆ ಬೇರೆ ಬೇರೆ ಆ ವೇದಿಕೆಯಲ್ಲಿ ನಾನು ಇವತ್ತು ಕೇಳ್ತೇನೆ. ಆ ವೇದಿಕೆ ಸರ್ಕಾರಿ ವೇದಿಕೆ, ಆ ವೇದಿಕೆ ಸರ್ಕಾರಿ ವೇದಿಕೆಯಲ್ಲಿ ಇದ್ದುಕೊಂಡು ಆ ವೇದಿಕೆಯಲ್ಲಿ ಈ ಕಾಮಗಾರಿಗಳಾಗಲಿಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ಈ ಕಾಮಗಾರಿ ಅನುಷ್ಠಾನ ಮಾಡಿದಂಥ ವ್ಯಕ್ತಿ, ಸಭಾಧ್ಯಕ್ಷನಾಗಿ ಇರಬೇಕಾದಂಥ ವ್ಯಕ್ತಿ, ಅವರ ಬಗ್ಗೆ ಆ ವೇದಿಕೆಯಲ್ಲಿ ನೀವು ಮಾತಾಡ್ತೀರಿ ಅಂತೇಳಿ ಆದರೆ ಸರ್ಕಾರಿ ವೇದಿಕೆ ಅನ್ನೋದು. ಹೊರಗಡೆ ಬಂದು ಈ ರೀತಿ ಪತ್ರಿಕಾಗೋಷ್ಠಿ ಮಾಡಿ ನನ್ನನ್ನು ಬೈರಿ, ನನಗೆ ಬೇಜಾರಿಲ್ಲ. ಆ ವೇದಿಕೆ ಬಳಸ್ಕೊಳ್ಬಾರ್ದಿತ್ತು. ಅವರು ಉಸ್ತುವಾರಿ ಸಚಿವರು ಎಲ್ಲರನ್ನು ಒಟ್ಟು ತೆಗೆದುಕೊಳ್ಳುವಂಥ ಮಾನಸಿಕತೆ ಇರಬೇಕಾದವರು ಆ ವೇದಿಕೆಯಲ್ಲಿ ಮಾತಾಡಬಾರ್ದಿತ್ತು. ಅಷ್ಟು ಸಾಮಾನ್ಯ ಜ್ಞಾನ ಇಲ್ವೋ ಅವರಿಗೆ? ನನ್ನ ಪ್ರಶ್ನೆ, ಉತ್ತರ ಕೊಡಲೇ ಅವ್ರು ಬೇಕಾದರೆ. ಹಾಗಾಗಿ ಇವತ್ತು ಉದ್ಘಾಟನೆಗೊಂಡಿತು, ಅವರು ಉದ್ಘಾಟನೆ ಮಾಡಿದರು ಕೇಳಿ. ಅವರಾದ ನಂತರ 4 ದಿವಸ 5 ದಿವಸ ಉದ್ಘಾಟನೆ ಮಾಡಿದರು. ಇವರು ಖುಷಿ ಬಂದಾಗ ಮಂಗಳೂರಿಗೆ ಬರ್ತಾರೆ, 2 ತಿಂಗಳಿಗೆ ಒಂದು ಸಲ ಬರ್ತಾರೆ, 1 ತಿಂಗಳಿಗೆ ಒಂದು ಸಲ ಬರ್ತಾರೆ. ಇಲ್ಲ ಅವರ ಖಾಸಗಿ ಕಾರ್ಯಕ್ರಮ ಇದ್ದರೆ 10 ದಿವಸಕ್ಕೆ ಒಂದು ಸಲ ಬರ್ಬೋದು, ನನಗೆ ಗೊತ್ತಿಲ್ಲ. ಉದ್ಘಾಟನೆ ಅವರು ಇಟ್ಟಂಥ ಉದ್ಘಾಟನೆ ಒಂದು 2-3-4 ದಿವಸದ ಮುಂಚೆ ನಿಗದಿ ಆಗಿದೆಯಲ್ಲ, ನನಗೊಂದು 2 ದಿವಸ 3 ದಿವಸ ಮುಂಚೆ ಇನ್ವಿಟೇಷನ್ ತಂದು ಕೊಡ್ಬೋದಿತ್ತಲ್ಲ. ನನಗೆ ಉದ್ಘಾಟನೆ ಇದೆ ಅಂತೇಳಿ ಹೊರಗಡೆ ಕೇಳಿಸ್ಕೊಂಡೆ ಪತ್ರಿಕೆಯಲ್ಲಿ, ನನಗೆ ಆಮಂತ್ರಣ ಪತ್ರಿಕೆ ಬಂದಿಲ್ಲ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಆ ಉದ್ಘಾಟನೆ, ಇವತ್ತು ಸಾಯಂಕಾಲ 7 ಗಂಟೆಗೆ ಯಾರೋ ಒಂದು ಅಟೆಂಡರ್ ನನ್ನ ಆಫೀಸ್ನಲ್ಲಿ ತಂದು, ನನ್ನ ಸರ್ಕಾರಿ ಕಚೇರಿ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ತಂದು ನನ್ನ ಅಟೆಂಡರ್ ಹತ್ರ ಕೊಟ್ಟು ಹೋಗ್ತಾನೆ. ಒಂದು ಕೆಲಸ ಅಷ್ಟೆಲ್ಲ ಕೆಲಸ ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥ ಶಾಸಕ ಪ್ಲಸ್ ಆ ಸಭೆಯ ಅಧ್ಯಕ್ಷತೆಗೆ ಯಾರ ಹತ್ರ ಅದನ್ನು ನೀವು ಕೊಟ್ಟು ಕಳಿಸ್ತೀರಾ ಅಂತೇಳಿ ಆದರೆ ಸರಿ. ಮಂಜುನಾಥ್ ಭಂಡಾರಿ ಅವರಿಗೆ ಮತ್ತು MLC ಐವನ್ ಡಿಸೋಜ್ ಅವರಿಗೆ ಹಾಗೆ ಅಟೆಂಡರ್ ಹೋಗಿ ಕೊಟ್ಟು ಬಂದ? ಯಾರು ಕೊಟ್ಟು ಬಂದ? ಮತ್ತೆ ಅವರ ಕೈಯಲ್ಲಿ ಹೋಗಿ ಕೊಡ್ತಾರೆ ರೀ. ಅಂದರೆ ನೀವು ಬರಬೇಡಿ ಅಂತ ಹೇಳುವಂಥ ಅರ್ಥನ ಇದು? ನಮಗೆ ಪೂರ್ವ ನಿಗದಿತವಾಗಿ ಕಾರ್ಯಕ್ರಮ, ನಾಳೆ ಕಾರ್ಯಕ್ರಮ, ನಾಡಿನ ಕಾರ್ಯಕ್ರಮ ನಮ್ಮ ಆಲ್ರೆಡಿ ಪೂರ್ವ ನಿಗದಿಯಾಗಿದೆ. ನಿಮಗೆ ಖುಷಿ ಬಂದಾಗ ನೀವು ಬೆಂಗಳೂರಿನಿಂದ ಫ್ಲೈಟಲ್ಲಿ ಬರ್ತೀರಿ, ಉದ್ಘಾಟನೆ ಮಾಡ್ಕೊಳ್ತೀರಿ, ದಿನಾಂಕ ಇಡ್ತೀರಿ ಅಂತ ಹೇಳಿದ್ರೆ ನಮಗೆ ಸಹ ಒಂದು ಸ್ವಲ್ಪ ಮಾಹಿತಿ ಕೊಡಿ ಮುಂಚಿತವಾಗಿ. ನಾಡ್ದು ಉದ್ಘಾಟನೆ ಇಟ್ಕೊಳ್ತೀನಿ ಶಾಸಕರು ಇದ್ದೀರಾ ಅಂತೇಳಿ ಯಾರಾದೊಂದು ಕರೆ ಮಾಡಿ, ಒಂದು ಅಟೆಂಡರ್ ಆದ ಒಂದು ಕರೆ ಮಾಡಿ ಹೇಳಿದ್ರೆ ನಾವು ಆ ದಿವಸ ಬೇರೆ ಕಾರ್ಯಕ್ರಮ ಹಾಕ್ಕೊಳ್ಳಲ್ಲ. ಇದೆಲ್ಲ ಹುನ್ನಾರ. ಯಾಕಂತ ಹೇಳಿದ್ರೆ ನೀವು ಬರಬೇಡಿ ಅಂತ ಹೇಳುವಂಥದ್ದು ಒಂದು ಹುನ್ನಾರ. ಅದಕ್ಕಾಗಿ ನನ್ನ ಪ್ರಶ್ನೆ ಇನ್ನೊಂದಿದೆ. ಪಾಪ ಬಡ ಗುತ್ತಿಗೆದಾರರ ಆಧಾರದಲ್ಲಿ ತಿಂಗಳಿಗೆ 15,000, 12,000, 13,000 ಸಂಬಳದಲ್ಲಿ ಕೆಲಸ ಮಾಡುವ ಅವರಿಗೆ ಏನೂ ಗೊತ್ತಿಲ್ಲ. ನಿಮಗೆ ಕೋಪ ಬಂದಿದೆ, ನಿಮಗೆ ಏನೋ ಒಂದು ಆ್ಯಕ್ಷನ್ ತೆಗೆದುಕೊಳ್ತಾರೆ ಅಂತೇಳಿ ಭಾಳ ದೊಡ್ಡ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡಿದ ದೊಡ್ಡ ಅಧಿಕಾರಿಗಳು ಅಥವಾ ಭಾಳ ದೊಡ್ಡ ರೀತಿಯಲ್ಲಿ ಅನ್ಯಾಯ ಮಾಡುವಂಥ ಶಿಷ್ಟಾಚಾರವನ್ನು ತಪ್ಪಿಸಿದಂಥ ದೊಡ್ಡ ಅಧಿಕಾರಿಗಳು ಪಾಪ ಅವರಿಗೆ ಸೇಫ್, ಅವರಿಗೇನು ತೊಂದರೆ ಇಲ್ಲ. ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ದೊಡ್ಡ ಘಟನೆ ಆದಾಗ ACP ಇನ್ಸ್ಪೆಕ್ಟರ್ಗೆ ಏನಾಗಲ್ಲ, ಕಾನ್ಸ್ಟೇಬಲ್ ಸಸ್ಪೆಂಡೆಡ್. ಇದೇ ಆಗಿದೆ ಈಗ. ಔಟ್ಸೋರ್ಸಿಂಗ್ ಹುದ್ದಿಗೆಯಲ್ಲಿ ಉದ್ಯೋಗ ಮಾಡುವಂಥ ಬಡ ಔಟ್ಸೋರ್ಸಿಂಗ್ ಕಾಮಗಾರಿಗಳಲ್ಲಿ ತಿಂಗಳಿಗೆ 10-15,000 ರೂಪಾಯಿ ಸಂಬಳ ಪಡುವವರನ್ನು ನೀವು
ಸಸ್ಪೆಂಡ್ ಮಾಡ್ತೀರಾ ಅಂತೇಳಿ ಬರಿತೀರಾ ಅಂತ ಹೇಳಿದ್ರೆ ಅದಕ್ಕೂ ಭಾಳ ದೊಡ್ಡ ಗಣರದವರು ತಪ್ಪು ಮಾಡ್ಕೊಂಡಿದ್ದಾರೆ. ಇನ್ನೊಂದು, ಇವರು ಉದ್ಘಾಟನೆ ಮಧ್ಯಾಹ್ನ 3 ಗಂಟೆಗೆ 15 ತಾರೀಕು ಅಲ್ಲ, 15 ತಾರೀಕಿಗೆ ಮಧ್ಯಾಹ್ನ ಉದ್ಘಾಟನೆ 3 ಗಂಟೆಗೆ. ಇವರು 14 ತಾರೀಕಿಗೆ MPW ವರ್ಕರ್ಸ್ ಮತ್ತು ಎಲ್ಲ ವರ್ಕರ್ಸಿಗೆ 14 ತಾರೀಕಿಗೆ SMS ಕಳಿಸ್ತಾರೆ, ಮಧ್ಯಾಹ್ನ 3 ಗಂಟೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಗಳಾದೇವಿಗೆ ಬನ್ನಿ ಅಂತ. 14 ತಾರೀಕಿಗೆ ಅದರಲ್ಲಿ ಸಮಯ ಡೇಟ್ ಯಾವುದು ಇದು ಡೇಟ್ ಬರಲಿಲ್ಲ, ವಾರ ಬರಲಿಲ್ಲ. 14 ತಾರೀಕಿಗೆ ಮಧ್ಯಾಹ್ನ 3 ಗಂಟೆಗೆ ಎಲ್ಲ ಪಾಪ ಔಟ್ಸೋರ್ಸಿಂಗ್ ಕಾಮಗಾರಿಗಳು, ಕಾರ್ಪೊರೇಷನ್ನ ಸ್ಟಾಫ್ಗಳು, ಆರೋಗ್ಯ ಇಲಾಖೆ ಸ್ಟಾಫ್ಗಳು, RTO ಇಲಾಖೆ ಸ್ಟಾಫ್ಗಳು, ಔಟ್ಸೋರ್ಸಿಂಗ್ ಎಲ್ಲರೂ ಪಾಪ 3 ಗಂಟೆಗೆ ಅಲ್ಲಿ ಬಂದಿದ್ದಾರೆ 14 ತಾರೀಕಿಗೆ. ಮತ್ತು ಅಲ್ಲಿ ಒಬ್ಬರು ನಿಂತ್ಕೊಂಡು ಅದು SMS ಮಿಸ್ಟೇಕ್ ಆಗಿದೆ, ಇನಿಯತ್ತು ಎಲ್ಲಿಗೆ, ಇನಿಯತ್ತು ನಾಳೆಗೆ, ಇವತ್ತಲ್ಲ ನಾಳೆ. ಏನು ಅದರ 2 SMS ಇದೆ ನನ್ನ ಹತ್ರ, ದಾಖಲೆ ಇದೆ. ಅದಕ್ಕೆ ಹೇಳ್ತೇನೆ, ನೀವು ಕೆಲಸ ಕಾರ್ಯಗಳು ಮಾಡಿ ಪಾಪ ಅವರಿಗೆ ಮತ್ತೆ ಕಂಪಲ್ಸನ್ ಆರ್ಡರ್, ನೀವು ಕಂಪಲ್ಸರಿ ಆಗಿ ಬರಬೇಕು, ಅಲ್ಲಿ ಸಂಖ್ಯೆ ಕಡಿಮೆ ಆಗುತ್ತೆ, ನಮ್ಮ ಪಕ್ಷದ ಗೌರವ, ಕಂಪಲ್ಸರಿ ಆಗಿ ಬರಬೇಕು ಅಂತೇಳಿ ನೀವು ಆದೇಶ ಕೊಟ್ಟು ಕರ್ಕೊಂಡು ಬಂದು ಅಲ್ಲಿ ಕೂತ್ಕೊಳಿಸಿದ್ದೀರಾ. ಹಾಗಾಗಿ ಇವತ್ತು ಕಾಂಗ್ರೆಸ್ನ ಅವರ ಮಾನಸಿಕತೆ ನೋಡಿ. ಅವ್ರು ನನಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಏನು ಕೇಳ್ತಾರೆ ಅಂತ ಹೇಳಿದ್ರೆ, ಯಾರ ಮನೆಯ ಸೊತ್ತು, ಸರ್ಕಾರಿ ಜಾಗ ಆದ ಕೂಡಲೇ ಸರ್ಕಾರಿ ವ್ಯವಸ್ಥೆ, ಆ ಕಟ್ಟಡಗಳಿಗೆ ಕಾಂಗ್ರೆಸ್ ಪಕ್ಷದ ಫ್ಲೆಕ್ಸ್ ಮತ್ತು ಬಂಟಿಂಗ್ಸ್ ಮತ್ತು ಫ್ಲೆಕ್ಸ್ ಹಾಕಿದರೆ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಇರುವಂಥ ಫ್ಲೆಕ್ಸ್ ಆ ಸರ್ಕಾರಿ ಕಟ್ಟಡಕ್ಕೆ ಹಾಕ್ಲಿಕ್ಕೆ ಯಾರು ಅನುಮತಿ ಕೊಟ್ಟರು ನಿಮಗೆ? ಕಾಂಗ್ರೆಸ್ ಪಾರ್ಟಿ ಹಣ ಕೊಡ್ತಾ ಅದಕ್ಕೆ? ನಾವು ಹಾಕಿಲ್ಲ. ನಾವು ಹಾಕಿದ ಫ್ಲೆಕ್ಸ್ಗಳಲ್ಲಿ ಮಂಜುನಾಥ್ ಭಂಡಾರಿ ಅವರು ಇದ್ದಾರೆ, ಐವನ್ ಡಿಸೋದವರು ಇದ್ದಾರೆ, ದಿನೇಶ್ ಗುಂಡೂರಾವ್ ಇದ್ದಾರೆ, UT ಖಾದರ್ ಅವರು ಇದ್ದಾರೆ, ಮೋದಿಯವರು ಇದ್ದಾರೆ, ಸಿದ್ದರಾಮಯ್ಯವರು ಇದ್ದರು. ಆಗ ಕಾಂಗ್ರೆಸ್ ಪಾರ್ಟಿಯ ಪಕ್ಷದ ಚಿಹ್ನೆ ಸರ್ಕಾರಿ ಇಲಾಖೆ ಕಟ್ಟಡಗಳ ಮತ್ತು ಕಾಂಪೌಂಡ್ ಒಳಗೆಲ್ಲ ಹಾಕಿದ್ರಲ್ಲ, ಖಾಸಗಿ ಕಾರ್ಯಕ್ರಮನ, ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕ್ರಮನ? ಇದನ್ನು ನಾನು ಕೇಳಲಿಕ್ಕೆ ಬಯಸ್ತಾ ಇರೋದು ಅರ್ಥ. ಮತ್ತು ಅವರೊಂದು ಭಾಳ ಒಂದು ಮಾತಲ್ಲಿ ಹೇಳಿದರು, ನಾನು ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ, ಅದಕ್ಕಾಗಿ ಸರಿಪಡಿಸ್ಕೊಳ್ಬೇಕು. ಸರಿಯಪ್ಪ, ಇದೇ ಮಂತ್ರಿಗಳು ಕೂತ್ಕೊಂಡು ಉದ್ಘಾಟನೆ ಮಾಡಿ ಭಾಷಣ ಮಾಡಿದರು. ಆ ವೇದಿಕೆಯಲ್ಲಿ ಶಿಷ್ಟಾಚಾರ ಇಲ್ಲದ, ಇನ್ವಿಟೇಷನಲ್ಲಿ ಹೆಸರಿಲ್ಲದಂಥ ವ್ಯಕ್ತಿಗಳು ಕೂತ್ಕೊಂಡ್ರಲ್ಲ, ಯಾರವರು? ನಿಮ್ಮ ಸಂಬಂಧಿಕರ? ಯಾರವರು? ಮಾಜಿ ಶಾಸಕರನ್ನು ಕೂತ್ಕೊಳಿಸಿದ್ರಿ, ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯವರನ್ನು ಕೂತ್ಕೊಳಿಸಿರಿ. ಇನ್ವಿಟೇಷನಲ್ಲಿ ಅವರ ಹೆಸರಿಲ್ಲ, ಅವರನ್ನೇ ಕೂತ್ಕೊಳಿಸ್ತೀರಿ ನೀವು. ಸರಿ, ವೇದವ್ಯಾಸ ಕಾಮತ್ ಬಂದಿಲ್ಲ, ಮಾಜಿ ಶಾಸಕರು ಬನ್ನಿಯಪ್ಪ ಅಂತ ಕೂತ್ಕೊಳಿಸ್ತೀರಾ? ಸರಿ, ನಾವು ಹಾಗೆ ಮಾಡ್ಬೋದು. ಮಂತ್ರಿಗಳು ಬೆಂಗಳೂರಿನಿಂದ ಬರಲಿಕ್ಕೆ ಪುರ್ಸೋತಿಲ್ಲ, 3 ತಿಂಗಳಿಗೆ 2 ತಿಂಗಳಿಗೆ ಒಂದ್ಸಲ ಬರ್ತೀರಿ. ಮಾಜಿ ಮಂತ್ರಿಗಳು ಸುನಿಲ್ ಕುಮಾರನ್ನು ಇನ್ಯಾರನ್ನು ಕರ್ಕೊಂಡು ಕೂತ್ಕೊಳ್ಳಿಸ್ಲಾ? ಆಗತ್ತಾಗೆ? ನಾನು ಬಂದಿಲ್ಲ ಅಂದರೆ ನನ್ನ ಕುರ್ಚಿ ಕಾಲಿಡಬೇಕು ನೀವು. ಬೈ ಪ್ರೋಟೋಕಾಲ್ ಜನರ ಆಯ್ಕೆ ಮಾಡಿ ಕೊಟ್ಟಿದ್ದು ನನ್ನನ್ನು. ಯು ಡೋಂಟ್ ಹ್ಯಾವ್ ರೈಟ್ ಟು ಅವರಿಗೆ ಯಾರಿಗೆ ಬೇರೆಯವರಿಗೆ ಕೂತ್ಕೊಳಿಸುವ ಅಧಿಕಾರ ನಿಮಗಿಲ್ಲ. ನೀವು ಹಾಗೆ ಮಾಡ್ತೀನಿ ಅಂದರೆ ನಾವು ಮಾಜಿ ಮಂತ್ರಿಗಳನ್ನ ಕೂತ್ಕೊಂಡು ಮಾಡಿಸ್ಬೋದು. ಶಿಷ್ಟಾಚಾರದಲ್ಲಿ ಆಗಲಿಲ್ಲ ಅಂತ ಹೇಳೋರು ನೀವು. ಇದು ಶಿಷ್ಟಾಚಾರ ಪಾಲಿಸಿದ್ದ? ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರ ನಾಚಿಕೆ ಆಗಬೇಕು. ನಾವು ಕಾರ್ಯಕ್ರಮ ಮಾಡಿದಾಗ ಏನು ಕಾರ್ಯಕ್ರಮ ನಾವು ಉದ್ಘಾಟನೆ ಮಾಡಿದ್ದೇವೆ, ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಮಿನೇಟೆಡ್ ಕಾರ್ಪೊರೇಟರ್ಗಳು ವೇದಿಕೆಯಲ್ಲಿದ್ದರು. ಕಾಂಗ್ರೆಸ್ನ ಆಡಳಿತದಲ್ಲಿ ಅವರ ಆದೇಶದಲ್ಲಿ ಆ ಪ್ರಾಥಮಿಕ ಆರೋಗ್ಯ ಸಲಹಾ ಸಮಿತಿಯ ಸದಸ್ಯರುಗಳು ವೇದಿಕೆಯಲ್ಲಿದ್ದರು. ಅವರೆಲ್ಲರ ಹೆಸರುಗಳನ್ನು ಹಾಕಿದ್ದೇವೆ. ಅವರೆಲ್ಲ ಹೇಗೆ ಬಂದರು? ಮತ್ತು ಅವರಿಗೆಲ್ಲ ವೇದವ್ಯಾಸ ಕಾಮತ್ ಬರಲಿಕ್ಕೆ ಆಮಂತ್ರಣ ಪತ್ರಿಕೆ ಕೊಟ್ಟರ? ಬಂದಿದ್ದಾರಲ್ಲ ಅವರು. ಅಧಿಕೃತ ಅಲ್ಲದಿದ್ದರೆ ಅವರು ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರಲ್ಲ, ಅವರು ಸಲಹಾ ಸಮಿತಿ ಸದಸ್ಯರು ಬಂದ್ರಲ್ಲ ವೇದಿಕೆಯಲ್ಲಿ. ನಾವೇ BJP ಅವರು ನಮಗೇನೋ ಮಾಡಿದ್ದು ಅಂತ ಹೇಳಿದ್ರೆ ಅವರೆಲ್ಲ ಬರ್ತಿರಲಿಲ್ಲ. ಅವರು ಬಂದಿದ್ದಾರೆ, ಕೂತ್ಕೊಂಡಿದ್ದಾರೆ. ಅದರ ದಾಖಲೆ ಇದೆಯಲ್ಲ, ನೋಡಿ, ವಿಡಿಯೋ ನೋಡಿ. ನಾನು ಸಭೆಯಲ್ಲಿ ಹೇಳಿದಂತು, ನಾವು ಕಟ್ಟಿಕೊಟ್ಟಿದ್ದೇವೆ. ಈಗ 28 ತಾರೀಕಿಗೆ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರ ಅವಧಿ ಮುಗಿದಿದೆ. ಅದರ ಮುಂದಿನ ದಿನಗಳಲ್ಲಿ ಅದನ್ನು ಒಳ್ಳೆ ರೀತಿಯಲ್ಲಿ ದಿನನಿತ್ಯ ಬಂದಿದ್ದಕ್ಕೆಲ್ಲ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ ಅಂತೇಳಿ ಸಲಹಾ ಸಮಿತಿಯವರಿಗೆ ನನ್ನ ಸ್ಪೀಚಲ್ಲಿ ಹೇಳಿದ್ದುಂಟು, ತೆಗೆದು ನೋಡಿ. ಹಾಗಾಗಿ ಶಿಷ್ಟಾಚಾರ ಪಾಲಿಸಬೇಕಾದವರು ನೀವು ಶಿಷ್ಟಾಚಾರ ಪಾಲಿಸಲಿಲ್ಲ, ಮತ್ತು ಯಾರಿಗೋ ಆರೋಪ ಮಾಡ್ತೀರಿ. ನಾಚಿಕೆ ಆಗಲ್ಲ ನಿಮಗೆ? ಇವತ್ತು ನಾನು ಕೇಳ್ತೇನೆ, ನೀವು ನಮ್ಮನ್ನೆಲ್ಲರನ್ನ ಒಟ್ಟು ಸೇರಿಸ್ಕೊಂಡು ಹೋಗಬೇಕಾದಂಥ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಿ. ಸರಿಯಪ್ಪ, ಯಾರೋ ಒಬ್ಬರು ಸ್ವಲ್ಪ ಆಚೆ ಮಾಡಿಕೊಂಡ್ರು ಕೂಡ ಸಮಾಧಾನದಿಂದ ಮುಂದೆ ಕೊಂಡೋಗಬೇಕು.
ನಿಮ್ಮ ಜವಾಬ್ದಾರಿ. ನೀವು ಆಡಳಿತ ಮಾಡುವವರು ಪ್ರಶ್ನೆ ಮಾಡುವ ಅಧಿಕಾರ ನಿಮಗಿಲ್ಲ. ನಾವು ಪ್ರಶ್ನೆ ಮಾಡ್ತೀವಿ. ತಾಕತ್ತಿದ್ರೆ ಸಂಯಮದಿಂದ ಉತ್ತರ ಕೊಡಿ. ಇಲ್ಲದ್ರೆ ತಾಕತ್ತಿಲ್ಲ ಅಂಥೇಳಿ ಹೋಗಿ. ಅದರ ಮಧ್ಯದಲ್ಲಿ ನಾನು ಇವತ್ತು ವಿಚಾರಗಳ ಬಗ್ಗೆ, ಇವತ್ತು ಮಂಗಳೂರಿನಲ್ಲಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಲ್ಲಿ ಬಜೆಟಲ್ಲಿ ಇಟ್ಟು ಘೋಷಣೆ ಮಾಡಿದಂಥ ಅನುದಾನ ಅರ್ಧರ್ಧ ಕಾಮಗಾರಿ ನಿಂತಿದೆ. ಅದರ ಬಗ್ಗೆ ಒಂದು ಸ್ವಲ್ಪ ಹಣ ತರಿಸೋ ಪ್ರಯತ್ನ ಮಾಡಿ. ಅದಾಯಿತು. KS ರಾವ್ ರೋಡ್ನಲ್ಲಿರುವಂಥ ಹಳೆ ಬಸ್ ಸ್ಟ್ಯಾಂಡ್ನಲ್ಲಿ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಕಾಮಗಾರಿಗಳು ನಿಂತು 1.5 ವರ್ಷ ಆಯಿತು. ಒಂದು ಸಭೆ ಮಾಡಿದ್ದಾರೆ, ನನ್ನನ್ನು ಕರೆದು, ಮೇಯರನ್ನು ಕರೆದು ಒಂದು ಸಭೆ ಮಾಡಿದ್ದಾರೆ. ಇವರು ಮಂಗಳೂರಿನ ಬಗ್ಗೆ ಕಾಳಜಿ ಇರುವವರು ಅಂತ ಹೇಳ್ತಾರೆ. ಯಾರಾದರೂ ಒಬ್ಬರು ಸಭೆ ಮಾಡಿದ್ದಾರೆ? ಮಾಡಿಲ್ಲ. ಇದೆಲ್ಲವೂ ನಾನಿವತ್ತು ಈ ಸಂದರ್ಭದಲ್ಲಿ ಹೇಳುವಂಥದ್ದು ಇಷ್ಟೇ. ನಿಮ್ಮ ಎಲ್ಲ ಉಡಾಪಿ ಉತ್ತರಗಳು ಮತ್ತು ಬೇರೆ ಬೇರೆ ವಿಚಾರಗಳು ಇದರಲ್ಲಿ ನಿಮ್ಮ ಸತತವಾದಂಥ ಒಂದು ರಾಜಕೀಯ ಪ್ರೇರಿತವಾದಂಥ ಬುದ್ಧಿ ತೋರಿಸ್ತದೆ. ಮತ್ತು ಐವನ್ ಡಿಸೋಜರ ಬಗ್ಗೆ ನಾನು ಮಾತಾಡಲ್ಲ. ಅವರೇನೋ ಭಾಳಷ್ಟು ವೇದಿಕೆಯಲ್ಲಿ ಅವರು ಕೂಡ ಸ್ಪೀಚ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯ ಕೃಪಾಕಟಾಕ್ಷದಿಂದ ಆಯ್ಕೆಯಾಗಿ ಬಂದವರು, ಜನರಿಂದ ಆಯ್ಕೆಯಾಗಿ ಬಂದದಲ್ಲ. ಹಿಂಬಾಗಲಿನಿಂದ ಶಾಸಕರಾದವರು, 2 ಸಲ ಶಾಸಕರಾದವರು ಹಿಂಬಾಗಲಿನಿಂದ. ನನಗೆ ಕಾಣ್ತದೆ ಅವರಿಗೆ ಸ್ವಲ್ಪ ಗಡಿಬಿಡಿ ಇದೆ. ಯಾಕೆ ಅಂತ ಹೇಳಿದ್ರೆ, ನಾಡ್ದು ಮಿನಿಸ್ಟ್ರಿ ರೀಶಫಲ್ ಆಗುವಾಗ ನನಗೂ ಕೂಡ ಒಂದು ಅವಕಾಶಗಳು ಸಿಗ್ಬೋದು ಅಂಥೇಳಿ ಅವರೇ ಇವರಿಗೆಲ್ಲ ಸ್ವಲ್ಪ ಈ ರೀತಿಯ ಸಣ್ಣ ಸಣ್ಣ ವಿಚಾರಗಳನ್ನ ಹಿಡ್ಕೊಂಡು ಗಲಾಟೆ ಎಬ್ಬಿಸಿ ಆವಾಗ ಸಕ್ಸಸ್ಫುಲ್ ಅಲ್ಲದಂಥ ಮಂತ್ರಿ ಅಂಥೇಳಿ ದಿನೇಶ್ ಗುಂಡೂರಾವ್ಗೆ ಹೋಗಿ ಅವರಿಗೇನಾದ್ರು ಚಾನ್ಸ್ ಸಿಗ್ತದಂತ ಇರ್ಬೋದು. ಅವ್ನು ಮಾಡ್ತಾನೆ, ಗೊತ್ತಿಲ್ಲ ನನಗೆ. ಆದರೆ ದಿನೇಶ್ ಗುಂಡೂರಾವ್ ಅವರಿಗೆ ಉಸ್ತುವಾರಿ ಮಂತ್ರಿಗಳಿಗೆ ಇಷ್ಟೇ ಕೇಳ್ತೇನೆ, ನೀವು ಆಡಳಿತ ನಡೆಸುವವರು, ನಿಮಗೆ ತಾಳ್ಮೆ ಬೇಕು. ಯಾವುದಾದ್ರೂ ವಿಚಾರಗಳ ಬಗ್ಗೆ, ಆಗುವುಗಳ ಬಗ್ಗೆ ಸರಿಯಾಗಿ ಸಿಸ್ಟಮ್ ಪ್ರಕಾರ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ, ಎಲ್ಲಾದರೂ ಗೊಂದಲ ಇದೆ ಅಂತ ಹೇಳಿದ್ರೆ, ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಅಲ್ಲ, ಶಾಸಕರು ಗಣನೆ ತೆಗೆದುಕೊಳ್ಳಿ. ಶಾಸಕರು ಕೇಳಿ. ನಾವು ಅವಾಗ ಯಾರಾದರೂ ಮಾಡ್ತಾಯಿದ್ರೆ ನಾವು ಕೇಳ್ತೀವಿ, ನಾವು ನಿಲ್ಲಿಸ್ತೀವಿ, ನಿಮ್ಮ ಪರವಾಗಿ ಮಾಡ್ತೀವಿ ನಾವು ಕೆಲಸ. ಇದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಕೊನೆಯದಾಗಿ ನಾನು ಮಂತ್ರಿಗಳಿಗೆ ಇದನ್ನು ತಾವು ಪುನರಪಿ ನಾಳೆ ನಾಡ್ದು ಇವತ್ತು ಕೇಳಬೇಕು. ಒಂದು P1 ಇಂದ ಹಿಡಿದು DC ತನಕ ಯಾವುದಾದ್ರೂ ಒಂದು ವ್ಯಕ್ತಿಗೆ ಈ ಕಾರ್ಯಕ್ರಮದ ಉದ್ಘಾಟನೆ ದೃಷ್ಟಿಯಲ್ಲಿ ನಾನು ಕರೆ ಮಾಡಿದ್ದು ಅಥವಾ ಸಿಕ್ಕಿದಾಗ ಮಾತಾಡಿದ್ದು ಅವರದೇ ಇಲಾಖೆ ಅಧಿಕಾರಿಗಳಿದ್ದಾರೆ, ಪ್ರೂವ್ ಮಾಡಿ ತೋರಿಸಲಿ. ಅವರು ನನ್ನ ಬಗ್ಗೆ ಆರೋಪ ಆಗ್ತಾರಲ್ಲ, ಇದನ್ನು ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ. ನಿಮ್ಮ ಅಧಿಕಾರಿಗಳಿದ್ದಾರೆ, ಹೇಳಿಸಿ ಅವರ ಹತ್ರ ಬೇಕಾದ್ರೆ ತಾಕತ್ತಿದ್ದಾರೆ. ಹಾಗಾಗಿ ಇದು ನನ್ನ ಸವಾಲೇನು. ನನಗೆ ಆಮಂತ್ರಣ ಪತ್ರಿಕೆ ಬಂದಿದ್ದು, ನಾನು ಹೋಗಿದ್ದೇನೆ. ಬಿಟ್ಟರೆ ಇದರಲ್ಲಿ ಯಾವುದೇ ರಾಜಕೀಯ ಮಾಡುವಂಥ ಉದ್ದೇಶಗಳು ನನಗಿಲ್ಲ. ಆದರೆ ನೀವು ಮಂತ್ರಿಗಳಿದ್ದುಕೊಂಡು ನೀವು ರಾಜಕಾರಣ ಮಾಡಬಾರ್ದು. ನೀವು ಜಿಲ್ಲೆಯ ಕಡೆ ವಿಶೇಷವಾಗಿ ಗಮನ ಕೊಟ್ಟು ಅಭಿವೃದ್ಧಿಯನ್ನು ಕೆಲಸವನ್ನು ಮಾಡಬೇಕಾದಂಥ ಸ್ಥಾನದಲ್ಲಿ ಕೂತ್ಕೊಂಡವರು ಈ ರೀತಿಯ ಒಂದು ರೀತಿಯ ರಾಜಕಾರಣವನ್ನು ಮಾಡಬೇಡಿ. ಇದನ್ನು ನಮ್ಮ ಜಿಲ್ಲೆಗೆ ಒಳ್ಳೆಯದಾಗಲ್ಲ. ಮತ್ತು ಅವರಿಗೆ ಯಾರ್ಯಾರು ಪಿನ್ ಹೊಡಿತಾರೆ ನೋಡಿ ಹೇಳಿಕೊಡುವವರು, ಅವರು ಹೇಳಿಕೊಟ್ಟದ್ದನ್ನು ಎಲ್ಲ ಕೇಳಿಸ್ಕೊಂಡು ಅದನ್ನು ಮಾಡಬೇಕು ಬೇಡವೋ ಅಂತ ಒಂದು ಸ್ವಲ್ಪ ಸಂಯಮದಿಂದ ಆಲೋಚನೆ ಮಾಡಿ ಮುನ್ನಡೆಗೆ. ನಿಮಗೆ ಮಂಗಳೂರಿನ ಬಗ್ಗೆ ಗೊತ್ತಿಲ್ಲ, ತಿಳ್ಕೊಳ್ಳಿ ಅಂತೇಳುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.